ಕಳೆದ 20 ವರ್ಷಗಳಿಂದಲೂ ಯಾವುದೇ ಆಧುನಿಕತೆಯ ರಾಸಾಯನಿಕ ಗೊಬ್ಬರಗಳ ಮೊರೆ ಹೋಗದೆ ಕೇವಲ ಹಟ್ಟಿಗೊಬ್ಬರವನ್ನೇ ಬಳಸಿ ಕೃಷಿ ಚಟುವಟಿಕೆ ಸಹಿತ ಕಂಬಳಕೋಣ ಶೇಂದಿ ಕೃಷಿ ನಡೆಸುವ ಮೂಲಕ ನೈಜ ಕೃಷಿಕನಾಗಿ ಎಲೆಮರೆಯ ಕಾಯಿಯಂತಿದ್ದ ಶೇಖರ್ ಪೂಜಾರಿ ಅವರನ್ನ ರೈತ ದಿನದ ಅಂಗವಾಗಿ ಕಾಂಗ್ರೆಸ್ ಕಿಸಾನ್ ಘಟಕದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಯಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜೋಗಿತೋಟ ನಿವಾಸಿ ಶೇಖರ್ ಪೂಜಾರಿ ಕಳೆದ 20 ವರ್ಷಗಳಿಂದ ಕೃಷಿ ಚಟುವಟಿಕೆ ನಡೆಸುತ್ತಿದ್ದು ಮಾತ್ರವಲ್ಲ, ಅದೇ ಅವರ ಕುಟುಂಬದ ಬದುಕಿಗೆ ದಾರಿ ಕೂಡ ಆಗಿತ್ತು. ಈ ಆಧುನಿಕತೆಯ ಗಾಳಿ ಬೀಸಿದ್ರೂ ಕೂಡ ಶೇಖರ್ ಪೂಜಾರಿ ಉಳುಮೆಗೆ ಯಾವುದೇ ಯಂತ್ರವನ್ನ ಬಳಸುತ್ತಿಲ್ಲ. ಬದಲಾಗಿ ಕೋಣಗಳಿಂದಲೇ ಉಳುಮೆ, ಕೋಣಗಳನ್ನ ಕೇವಲ ಕೃಷಿ ಚಟುವಟಿಕೆಗಾಗಿ ಬಳಸದೆ ತುಳುನಾಡ ಜಾನಪದ ಕ್ರೀಡೆ ಕಂಬಳಕ್ಕೂ ಅದನ್ನ ಬಳಸಿಕೊಳ್ಳುತ್ತಾರೆ. ಅದಲ್ಲದೆ ತನ್ನ ಕುಟುಂಬದ ಹೊಟ್ಟೆಪಾಡಿಗಾಗಿ ಶೇಂದಿ ತೆಗೆಯುವ ಕಾಯಕವೂ ಇವರದಾಗಿದೆ. ಶೇಖರ್ ಪೂಜಾರಿ ಹೇಳುವಂತೆ ಅರ್ಜಿ ಹಾಕಿ ಪ್ರಶಸ್ತಿ ಪಡೆಯುವ ಈ ಕಾಲಘಟ್ಟದಲ್ಲಿ ನನ್ನಂತಹ ತೀರಾ ಗ್ರಾಮೀಣ ಪ್ರದೇಶದ ಕೃಷಿಕರನ್ನ ಯಾವ ಜನಪ್ರತಿನಿಧಿಯೋ ಯಾವ ಸಂಘಟನೆಯೂ ಇಲ್ಲ, ಯಾವ ಸರ್ಕಾರವೂ ಗಮನಿಸುತ್ತಿಲ್ಲ. ಆ ಕಾರಣದಿಂದ ಇಂದಿಗೂ ನನ್ನ ಮನೆಗೆ ಸಂಪರ್ಕ ರಸ್ತೆ ಸಹಿತ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಮಾತ್ರವಲ್ಲ, ಸರ್ಕಾರದ ಯಾವುದೇ ಯೋಜನೆಗಳು ನನ್ನ ಮನೆ ಬಾಗಿಲು ತಟ್ಟಿಲ್ಲ. ಕಳೆದ 20 ವರ್ಷಗಳಿಂದ ಈ ಕಾಯಕ ನಡೆಸಿ ಜೀವನ ನಡೆಸುತ್ತಿದ್ದೇನೆ. ಮುಂದೆ ಅದೆಷ್ಟು ದಿನ ಸಾಗುತ್ತೋ ಗೊತ್ತಿಲ್ಲ. ಮುಂದಿನ ದಿನದಲ್ಲಾದರೂ ಸರ್ಕಾರ ನನ್ನತ್ತ ಕರುಣೆಯ ದೃಷ್ಟಿ ಬೀರಬಹುದೆಂಬ ನಿರೀಕ್ಷೆಯಲ್ಲಿದ್ದೇನೆ ಎನ್ನುತ್ತಾರೆ. ಸಾಗೋಲಿ ಮತ ಬಂತಂದ ಕೃಷಿ ಐದಕ್ಕ ಅವೇನೆ ಕಂಬಳಲ ಕೊನ್ಪ ಒಂಜಿರುವ ವರ್ಷ ಉಂಚಿ ಅಂಚೆನೆ ಮತ್ತೆ ಕೆಲವು ಜನಕ್ಕೆಲ್ಲ ಸಹಾಯ ಹತ್ರ ಮತ್ತೆ ಬಕ್ಕದಲ್ಲ ಹೆಂಗಲಿ ಒಯ್ತಲ್ಲ ಸವಲತ್ತು ಇದೆ ಮಟ್ಟ ಒಯ್ತಲ್ಲ ದಾಲಜ್ಜಿ ಸರ್ಕಾರದ ದಾಲ ಸವಲತ್ತು ದಾಲಜ್ಜಿ ಅಂಚೆ ಹೆಂಗಲಿ ಪೋಪಿ ಬರ್ಪಿನ ರಸ್ತೆ ಎಲ್ಲ ಇಜ್ಜಿ ಅಂಚೆ ಹೆಂಗಲು ಪೂರ ಅನ್ಕೊಂಡು ನಡೆತಿದ್ದೆ ಪೋಡಿ ಹೆಂಗಲಿ. ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕದ ಪ್ರಮುಖರಾದ ಶಶಿಧರ್ ಶೆಟ್ಟಿ ತಂಡ ಈ ಕೃಷಿಕರನ್ನ ಗುರುತಿಸಿ ರೈತ ದಿನಾಚರಣೆಯಂದು ಅವರ ಮನೆಗೆ ತೆರಳಿ ಶೇಖರ್ ಪೂಜಾರಿ ದಂಪತಿಯವರನ್ನ ಸನ್ಮಾನಿಸಿ ಗೌರವಿಸಿದ. ಮಾತ್ರವಲ್ಲ, ಸ್ವಾವಲಂಬಿ ಕೃಷಿಕ ಎಂಬುದಾಗಿ ಘೋಷಿಸಲಾಗಿದೆ. ಮುಂದಿನ ದಿನದಲ್ಲಿ ಅವರಿಗೆ ಸರ್ಕಾರದ ಸವಲತ್ತು ಸಹಿತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲಾಗುವುದೆಂಬುದಾಗಿ ಶಶಿಧರ್ ಶೆಟ್ಟಿ ತಿಳಿಸಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಸರ್ಕಾರದ ಸವಲತ್ತುಗಳು ಇಷ್ಟು ವರ್ಷದಿಂದ ರೈತರ ಪರವಾಗಿದ್ದಂಥ ಸವಲತ್ತುಗಳು ಯಾವುದನ್ನು ಅವರು ಪಡ್ಕೊಳ್ಳಿಲ್ಲ. ಇನ್ನು ಮುಂದೆ ಆದರೂ ನಮ್ಮ ಕಿಸಾನ್ ಘಟಕದಿಂದ ನಾವು ಅವರನ್ನು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಅವರಿಗೆ ಮನೆಗೆ ಬರಲಿಕ್ಕೆ ರಸ್ತೆಯ ವ್ಯವಸ್ಥೆ ಇಲ್ಲ, ಅದೇ ರೀತಿ ನೀರಾವರಿಯ ವ್ಯವಸ್ಥೆ ಇಲ್ಲ, ಅದೇ ರೀತಿಯ ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತು ಈವರೆಗೆ ಆ ರೈತರಿಗೆ ಮುಟ್ಟಲಿಲ್ಲ. ಇದನ್ನು ನಮ್ಮ ಕಿಸಾನ್ ಘಟಕವು ಇನ್ನು ಮುಂದೆ ಅವರನ್ನು ಆಯ್ಕೆ ಮಾಡಿದ ನಂತರ ನಾವು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಮಾತಾಡಿ ಅವರಿಗೆ ಬೇಕಾದಂಥ ಯಾವುದೇ ಸವಲತ್ತನ್ನು ನಾವು ತೆಗೆದುಕೊಡ್ತೇವೆ. ಸುರೇಶ್ ಶರ್ಮಾ, ವಿ4 ನ್ಯೂಸ್ 24/7 ಪಡುಬಿದ್ರೆ.